ಮನೆಯವರು ಯಾರು ಕೂಡ ಹೊರಗೆ ಹೋಗಬಾರ್ದು. ಮನೆಯವರು ಹೊರಗೆ ಹೋಗೋದಿದ್ದಾಗ ಅವ್ರಿಗೆ ಊಟದ ಸಮಸ್ಯೆ ಆಗ್ತದೆ. ಆವಾಗ ನಾನು MLA ಕೊಟ್ಟಿದ್ದೇನೆ, ಕಿಟ್ಗೆ ಮಾಡಬೇಕು. ನೀವು ಒಂದು ಮನೆಗೆ ನಿಮಗೆ ಆದೇಶ ಅದ್ರ ಸೆಕ್ರೆಟರಿ ನಿಮಗೆ ಇನ್ನು ಆಶಾ ವರ್ಕರ್ಸ್ ಅವರು ಏನಾದ್ರೆ ಕೆಲಸ ಮಾಡಿದ್ರೆ ಮಾಹಿತಿ ಕೊಡ್ತಾರೆ. ಅಲ್ಲಿ ವೆಹಿಕಲ್ ಅವ್ರ ಇರುವುದಿಲ್ಲ, ಮಳೆಗಾಲದಲ್ಲಿ ಕಾಯ್ಬೇಕಾಗ್ತದೆ. ಅದು ಅರ್ಜೆಂಟ್ ನಿಮ್ಮ ಪಂಚಾಯತ್ನವ್ರಿಗೆ ಏನಾದೊಂದು ವಿಲೇಜ್ಗೆ ಹೋಗಬೇಕು, ಇದರಲ್ಲಿ ವೆಹಿಕಲ್ ಇರುವುದಿಲ್ಲ. ಈ ಮಲ್ಟಿಪರ್ಪಸ್ಗೆ ಬೇಕಾಗಿ ನಾವು ಚರ್ಚೆ ಮಾಡಿ ನಿಮ್ಗೊಂದು ವೆಹಿಕಲ್ ತೆಗುವಂತ ಒಂದು ಪರ್ಮಿಷನ್ ಕೂಡ ಜಿಲ್ಲಾ ಪಂಚಾಯತ್ನ ಪರ್ಮಿಷನ್ ಸಿಕ್ಕಿದೆಯಾ? ಚರ್ಚೆ ಮಾಡಿದಿರಾ? ನಾಳೆ ಬರ್ಬೇಕಾ? ನಾಳೆ ಸ್ಕೂಲ್ ಇದೆಲ್ಲ ಯಾಕೆ ಸಮಸ್ಯೆ? ನಿಮ್ಗೆ ಸರ್ಕಾರ ಆದೇಶ ಹೇಳಿದೆ, ಅವಕಾಶ ಕೊಟ್ಟಿದೆ. ಆ ಅವಕಾಶ ಬಾಡಿಗೆ ಕೊಡದಿದ್ರೆ ಅದನ್ನು ತಗೊಳ್ಳಿ, ಅದನ್ನು ಕರೆಕ್ಟ್ ಆಗಿ ಉಪಯೋಗ ಮಾಡುವ ವ್ಯವಸ್ಥೆ ಮಾಡಿ. ಆಶಾ ಕಾರ್ಯಕರ್ತರಿಗೆ, ನರ್ಸ್ಗಳಿಗೆ, ಅಂಗನವಾಡಿ ಟೀಚರ್ಗೆ, ಡಾಕ್ಟರ್, ನಿಮಗೆ ನೀವು ಅದನ್ನು ಫುಲ್ ಟೈಮ್ ಆಗಿ ಜನರಿಗೆ ಒಂದು ವಿಶ್ವಾಸ ಬರುವ ರೀತಿಯಲ್ಲಿ ನಿಮ್ಮ ಪಂಚಾಯತ್ ಕೆಲಸ ಮಾಡಿ. ಇದಕ್ಕೆ ಟಾಸ್ಕ್ ಫೋರ್ಸ್ ಟೀಮ್ ಅಂತ ನೀವು ಹೇಳೋದು ಇಲ್ಲ. ಸುಮ್ಮನೆ ನಿಂತ್ಕೊಂಡು ನಾವು ಮೀಟಿಂಗ್ ಮಾಡೋದ್ರಲ್ಲಿ ಆಗೋದು ವಿಚಾರ ಅಲ್ಲ. ಸೊ ಇದೆಲ್ಲ ನೀವು ಒಗ್ಗಟ್ಟಾಗಿ ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕು. ಮೂರನೇದೇನಿದೆ, ಆಶಾ ವರ್ಕರ್ಸ್ನವರು ANMಗಳು ಮನೆಗೆ ಹೋಗ್ತಾರೆ, ಹೌದಾ? ಉದಾಹರಣೆ ನನ್ನ ಮನೆಗೆ ಬರ್ತಾರೆ ಅಂತ ಹೇಳುವ. ನನ್ನ ಮನೆಗೆ ಬಂದಾಗ ನಾನು ಹೇಳ್ತೇನೆ ಆಶಾ ಕಾರ್ಯಕರ್ತರಂತ, ನಮ್ಮ ತಾಯಿಗೆ ಒಂದು ಇದು ಬರ್ತದೆ, ಒಂದು ಜ್ವರ ನೋಡಿ ಅಂತ. ಇವರ ಕೈಯಲ್ಲಿ ಉಂಟು ಜ್ವರ ನೋಡ್ಲಿಕ್ಕೆ. ಗ್ರಾಮೀಣ ಮಟ್ಟದಲ್ಲಿ ಇವರು ಡಾಕ್ಟರ್ ಅಂತ ಆಗಿದೆ, ಹೋಗುವಾಗ ಆಶಾ ಕಾರ್ಯಕರ್ತರು. ನನ್ನ ತಮ್ಮನಿಗೆ ಸ್ವಲ್ಪ ದಮ್ಮು ಕಟ್ಟಲಾಗಿದೆ, ಒಂದು ಆಕ್ಸಿಜನ್ ನೋಡಿ ಅಂತ ಹೇಳಿದ್ರೆ ಇವರ ಕೈಯಲ್ಲಿ ಇದೆ. ಎಲ್ಲ ಕೂಡ ನೀವು ಹೆಲ್ತ್ ಡಿಪಾರ್ಟ್ಮೆಂಟ್ ಬರಬೇಕಂತ ಈ ಕಾಲದಲ್ಲಿ ಆಗೋ ವಿಚಾರ ಅಲ್ಲ. ನಿಮಗೆ ಪವರ್ ಇದೆ ಟಾಸ್ಕ್ ಫೋರ್ಸ್ಗೆ. ಎಲ್ಲ ಆಶಾ ಕಾರ್ಯಕರ್ತರಿಗೆ ಒಂದು ಆಕ್ಸಿಮೀಟರ್, ಒಂದು ಡಿಜಿಟಲ್ ಥರ್ಮೋಮೀಟರ್ ತೆಗೆದುಕೊಡ್ಬೇಕು. ನೋಟ್ ಮಾಡಿ. ಮತ್ತು ಒಂದು 2 ಸೆಟ್, 2 ಆಕ್ಸಿಮೀಟರ್ ಒಂದು ಹಿಡಿದ ಮೇಲೆ ಪಂಚಾಯತಲ್ಲಿ ಇರಬೇಕು. ಯಾಕೆ? ಎಲ್ಲಾದ್ರೂ ನಿಮಗೆ ಫೋನ್ ಬರ್ತದೆ, ನಮ್ಗೆ ನಿಮಗೆ ನೀವು ಯಾರಾದ್ರೂ ಹೋಗ್ಬೇಕು, ನೋಡಿಕೊಂಡು ಬರಬೇಕು. ಮತ್ತೆ ಅಂಗನವಾಡಿ ಕಾರ್ಯಕರ್ತರು ಆಶಾಕ್ಕೆ ಯಾರು ಹೋಗ್ತಾರೆ ಅವ್ರಿಗೆ N95 ಮಾಸ್ಕ್, ಸ್ಯಾನಿಟೈಸರ್, ಏನು ಅವ್ರಿಗೆ ಧೈರ್ಯವಾಗಿ ನೆಮ್ಮದಿಯಾಗಿ ಹೋಗುವಂತ ವ್ಯವಸ್ಥೆ ಇದೆಯಾ ಅದನ್ನು ಕೂಡ ನೀವು ಇಲ್ಲಿಂದ ನಿರ್ಣಯ ಮಾಡಿ ಕೊಡಬೇಕು. ಡಾಕ್ಟರ್ ಪರ್ಮಿಷನ್ ತಗೊಂಡು ಸಾಧ್ಯ ಆಗುದಿದ್ದರೆ ನೀವು ಚರ್ಚೆ ಮಾಡಿ. ನಿಮ್ಗೇನು ಆಕ್ಸಿಜನ್ ಸಿಗೋದಕ್ಕೆ ಫಿಟ್ ಮಾಡ್ಲಿಕ್ಕೆ ಆಗುದಾದ್ರೆ ಅದೊಂದು ಕೂಡ ಬೇಕು. ಯಾಕೆ? ಯಾವುದಾದ್ರು ಗೊತ್ತಿಲ್ಲ ಏನಾಗ್ತದೆ, ಕಾಲದಲ್ಲಿ ಅರ್ಜೆಂಟ್ ನೈಟ್ ಫೋನ್ ಬರ್ತದೆ, ದಮ್ಮು ಕಟ್ತದೆ, ಆಸ್ಪತ್ರೆ ಸೇರ್ಬೇಕಂದ್ರೆ ನೀವು ಹೋದಾಗ ಟೆಂಪರರಿ ಆದವ್ರ ಕೈಯಲ್ಲಿ ಬೇಕು. ಸೊ ಅದು ಇವತ್ತಲ್ಲ ನಾಳೆ ಯಾರ ಜೀವನ ಉಳಿಸುವಂತ ಅವಕಾಶ ಆಗಬಹುದು. ನಂತರ ನಿಮ್ಮ ಸಮಸ್ಯೆಯನ್ನು ಪೂರ ಹೊರದು ಆಸ್ಪತ್ರೆಗೆ ಅಡ್ಮಿಟ್ ಆಗ್ತದೆ. ಆಸ್ಪತ್ರೆಗೆ ಅಡ್ಮಿಟ್ ಆದಾಗ ಒಂದೊಂದು ಆಸ್ಪತ್ರೆ ಒಂದೊಂದು ಬಿಲ್ ಸರ್ಕಾರ ಸಿಸ್ಟಮ್ ಮಾಡಿದಾಗ ಒಂದೇ ರೈಟ್ ಇರಬೇಕಲ್ಲ. ನನಗೆ ಇವತ್ತು ಬೆಳಿಗ್ಗೆ ಒಬ್ಬ ಫೋನ್ ಮಾಡ್ತಾರೆ, ಕೂಗಿಕೊಂಡು, ಅವನ ತಾಯಿ, ಒಬ್ಬನೇ ಮಗ, 2 ತಂಗಿ, ತಂದೆ ಇಲ್ಲ, ಆಸ್ಪತ್ರೆ ಅಡ್ಮಿಟ್ ಆಗಿ 2.5 ಲಕ್ಷ ಬಿಲ್. ಒಂದು ಕಡೆ ಗೌರ್ಮೆಂಟ್ ಎದುರದೆ ICU ವೆಂಟಿಲೇಟರ್ ಫ್ರೀ ಅಂತೆ, ಇನ್ನೊಂದು ಕಡೆಯಲ್ಲಿ 2 ಲಕ್ಷ ಬಿಲ್ ಕೈಯಲ್ಲಿ ಕೊಡ್ತಾರೆ. ಕಾರಣ ನಾನು ಆ ದನಿಗೆ ಮಾತಾಡಿ ಅವನು 1 ಲಕ್ಷ ಬಿಟ್ಟು ಈ ಮನೆಯವ್ರು ಕೇಳುದು, ನಾನು 1 ಲಕ್ಷ ನನ್ನ ತಾಯಿ ಇರ್ತಾರೆ, ನಾನು ಏನು ಮಾಡೋಣ, ಬಂಗಾರ ಕೂಡ ಬಿಡ್ಲಿಕ್ಕೆ ಇಲ್ಲ, ಸಾಲ ತೆಗೆಯುವಂತಿಲ್ಲ, ನಮ್ಮ ಮನೆ ಕೂಡ ಇಲ್ಲ. ಈ ಪರಿಸ್ಥಿತಿ ಇಲ್ಲಿ ನಿಮ್ಮ ಗ್ರಾಮ ಆಗ್ಲಿಕ್ಕೆ ಅವಕಾಶ ಕೊಡಬಾರ್ದು. ಅದಕ್ಕಾಗಿ ನಿಮ್ಮ ಆಯುಷ್ಮಾನ್ ಇನ್ಚಾರ್ಜ್ ಯಾರಿದ್ದಾರೆ? ಜಗನ್ನಾಥ್ ಇದ್ದಾರೆ, ಹೌದಾ, ಮತ್ತು ರತ್ನಾಕರ್ ಇದ್ದಾರೆ. ಇಬ್ಬರ ಫೋನ್ ನಂಬರ್ ಎಲ್ಲರಿಗೂ ಕೊಡಬೇಕು, ನೋಟ್ ಮಾಡಿ. ಮತ್ತೆ ಯಾರು ನಿಮ್ಮ ಆಸ್ಪತ್ರೆಗೆ, ಒಂದೊಂದು ಆಸ್ಪತ್ರೆಗೆ ಒಬ್ಬೊಬ್ಬ ನೋಡಲ್ ಅಧಿಕಾರಿ ಇದ್ದಾರೆ, ಇನ್ಚಾರ್ಜ್ PR, ಒಬ್ಬರು ಅಧಿಕಾರಿ ಒಂದೊಂದು ಹಾಸ್ಪಿಟಲ್ಗೆ, KS ಹೆಗಡೆಗೆ, ಅಣ್ಣಪ್ಪಯ್ಯ, ಕಣಚೂರಿಗೆ, ಫಾದರ್ ಮುಲ್ಲರ್ಗೆ, AJ ಹಾಸ್ಪಿಟಲ್ಗೆ, ಶ್ರೀನಿವಾಸ್ ಹಾಸ್ಪಿಟಲ್ಗೆ, ಇಂಡಿಯನ್ ಹಾಸ್ಪಿಟಲ್ಗೆ ಒಬ್ಬೊಬ್ಬ ಅಧಿಕಾರಿಯನ್ನು ಸರ್ಕಾರದ ಮುಖಾಂತರ ಹಾಕಿದ್ದಾರೆ, DC ಮುಖಾಂತರ. ಯಾವ ಹಾಸ್ಪಿಟಲ್ಗೆ ಯಾರ್ಯಾರು ಅಧಿಕಾರದ ನಿಮ್ಮ ಪಂಚಾಯತಲ್ಲಿ ಪಟ್ಟಿ ಬೇಕು, ಇದನ್ನು ಮಾಡಿ ಇಟ್ಕೊಳ್ಬೇಕು. ನೀವು ನಾಳೆ ಹೆಚ್ಚುಗ ಬಂದಾಗ ಇಲ್ಲಿ ಚರ್ಚೆ ಮಾಡಿಕೊಂಡು ಅವರಿಗೆ ಫೋನ್ ಮಾಡಿ ಕಳಿಸ್ಬೇಕು. ಆವಾಗ ಮಾತ್ರ ಜನ ಸಂಕಷ್ಟದಲ್ಲಿದ್ದಾಗ ನಿಮಗೆ ಪಂಚಾಯತ್ನವರಿಗೆ
ಏನೋ ಕೆಲಸ ಮಾಡಲಿಕ್ಕೆ ಆಗ್ತದೆ, ಉಪಕರಣ ಕೂಡ ಆಗ್ತದೆ. ಮೊನ್ನೆ ಇನ್ನೊಂದು ಪ್ರೈವೇಟ್ ಹಾಸ್ಪಿಟಲ್ ಜಾಸ್ತಿ ರತ್ನಾಕರ್ ಹೇಳಿದಾಗ ಆಫೀಸರ್ ಕಡಿಮೆ ಮಾಡಿದ್ದಾರೆ. ಇದು ನಮಗೆ ಈ ಟಾಸ್ಕ್ ಫೋರ್ಸ್ಗೆ ಇದನ್ನೆಲ್ಲ ಸ್ಟಡಿ ಮಾಡೋದು ವೆರಿ ಇಂಪಾರ್ಟೆಂಟ್. ಮತ್ತೆ ನಾವು ಈಗಾಗಲೇ ಹೇಳಿದ ಹಾಗೆ ಟ್ರೇಸಿಂಗ್ ಸಂಬಂಧಪಟ್ಟ ಹಾಗೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಮುಖಾಂತರ ಇವತ್ತು ಇದನ್ನು ಹಾಕಿದ್ದಾರೆ. ಎಲ್ಲಿ ಸದಸ್ಯರು ಮತ್ತು ಆಶಾ ಕಾರ್ಯಕರ್ತರು ಸಹಕಾರ ಮಾಡಬೇಕು. ಒಂದು ಏನಂತ ನಿಮಗೆ ಗೊತ್ತಿದ್ದಾಗೆ, ನಾನೊಬ್ಬ ಪಾಸಿಟಿವ್ ಆದರೆ, ನಾನು ಸ್ವಲ್ಪ ಹುಷಾರಿದ್ರೆ ನನ್ನ ಮೊಬೈಲ್ ಸ್ವಿಚ್ ಆಫ್ ಮಾಡಿರ್ತೇನೆ. ಇನ್ನೂ ಸ್ವಲ್ಪ ಹುಷಾರಿದ್ರೆ ನಾನು ಬೈತೇನೆ ಫೋನ್ ಮಾಡಿದಾಗ. ಇನ್ನೂ ಸ್ವಲ್ಪ ಹುಷಾರಿದ್ರೆ ನನ್ನ ಮನೆಯವ್ರು ಬಿಟ್ಟು ಆ ಪಾಕದ ನಾನು ಯಾರು ಹೇಳಲಿಕ್ಕೆ ಹೋಗುದಿಲ್ಲ. ಇವರಿಗೆ ಡೈರೆಕ್ಷನ್ ಇದೆ, 10 ಜನರ ಸಹ ಕೊಡಬೇಕು. ಇಲ್ಲಿ ಸಿಕ್ಕುದೇ 4. ಆವಾಗ ಅವರು ಆಶಾ ಕಾರ್ಯಕರ್ತರ ಪಂಚಾಯತ್ ಸದಸ್ಯರು ಫೋನ್ ಮಾಡಿದರೆ ನಿಮಗೆ ಗೊತ್ತಿರ್ತದೆ ಅವ್ರು ಎಲ್ಲಿಗೆ ಹೋಗ್ತಾನೆ, ಅಂಗಡಿಯಲ್ಲಿ. ಆಗ ನೀವು ಕರೆಕ್ಟ್ ಆದ ಮಾಹಿತಿಯನ್ನು ಅವರಿಗೆ ಕೊಡಬೇಕು. ಇದೆಲ್ಲೊಂದು ಟೀಮ್ ವರ್ಕ್ ಆಗಿ ಮಾಡಿದರೆ ಮಾತ್ರ ಇದು ನಿಮಗೆ ಕನೆಕ್ಟಿವಿಟಿ ಬರ್ತದೆ. ಇಲ್ಲ ನಾವು ಏನೇ ಪ್ರೋಗ್ರಾಮ್ ಮಾಡಿದ್ರು ಕೂಡ ತಳಮಟ್ಟದಲ್ಲಿ ಕನೆಕ್ಟಿವಿಟಿ ನೀವು ಮಾಡಿ ನೆಟ್ವರ್ಕಲ್ಲಿ ಕೆಲಸ ಮಾಡಿದ್ರೆ ಏನು ಕೂಡ ಪ್ರಯೋಜನ ಇಲ್ಲ. ನೀವು ಬಲ್ಬ್ ಎಷ್ಟೇ ಚೆನ್ನಾಗಿ ಫಿಟ್ ಮಾಡಿ, ಹೊತ್ತಬೇಕಾದ್ರೆ ಅಲ್ಲಿ ಪ್ಲಗ್ಗೆ ಫಿಟ್ ಆಗಬೇಕು, ಅದು ಹೊತ್ತಬೇಕು, ಇಲ್ಲಾಂದ್ರೆ ಆಗುದಿಲ್ಲ. ಅದೇ ರೀತಿ ಎಲ್ಲ ಯೋಜನೆ ಕೂಡ ಸಮರ್ಪಕ ಪ್ರಯೋಜನ ಬರಬೇಕಾದ್ರೆ ಕನೆಕ್ಟಿವಿಟಿ ಬೇಕು. ಮತ್ತೆ ಎಲ್ಲ ಕೂಡ ಹೆಲ್ತ್ ಡಿಪಾರ್ಟ್ಮೆಂಟ್ ಮಾಡಬೇಕು, ರೇಮನ್ ಮಾಡಬೇಕು. ಏನಂದ್ರೆ ಇದು ಹೆಲ್ತ್ ಬರೋದು ಲಾಸ್ಟಿಗೆ, ರೋಗ ಬಂದ ನಂತರ. ಅದಕ್ಕಿಂತ ಮುಂಚೆ ಎಲ್ಲ ಡಿಪಾರ್ಟ್ಮೆಂಟ್ಗೆ ಜವಾಬ್ದಾರಿ ಇದೆ. ನಿಮಗೆ ಕೂಡ ಮೆಂಬರ್ಸ್ ಕೂಡ ರೆಸ್ಪಾನ್ಸಿಬಿಲಿಟಿ ಇದೆ. ರೋಗ ಬಂದ ನಂತರ ನಮ್ಗೆ ಏನು ಮಾಡಲಿಕ್ಕೆ ಸಾಧ್ಯ, ಎಷ್ಟು ಕಟ್ಬೋದು, ಕೆಲವರ ತಲೆಯಲ್ಲಿದೆ. ಈಗ ನೋಡುವ ಹುಷಾರ್ ಮತ್ತೆ ಆಸ್ಪತ್ರೆಗೆ ಹಾಕುವ, ಅಲ್ಲಿ ವೆಂಟಿಲೇಟರ್ ಇದೆ. ವೆಂಟಿಲೇಟರ್ ಸಂಜೀವಿನಿ ಅಲ್ಲ ನಿಮ್ಮನ್ನು ಬದುಕಿಸ್ಲಿಕ್ಕೆ. 90% ಯಾರು ಕೂಡ ಎಲ್ಲ ಬರ್ಬೇಕಂತ ನಮ್ಮ ಭಾಷೆ, 95% ಯಾರು ಕೂಡ ರಿಟರ್ನ್ ಬರ್ತಾ ಇಲ್ಲ. ಅದಕ್ಕಾಗಿ ಅವ್ರಿಗೆ ಇಲ್ಲದ ರೀತಿ ಅವರು ಆಕ್ಸಿಜನ್ಗೆ ಮತ್ತು ICUಗೆ ಹೋಗದ ರೀತಿ ನೋಡಿ 90% ಕಡಿಮೆ ಆದ ತಕ್ಷಣ ಆಕ್ಸಿಜನ್ ಅವ್ರು ತಕ್ಷಣ ನಿಮಗೆ ಫೋನ್ ಕೊಟ್ಟು ಆಕ್ಸಿಜನ್ ಬೆಡ್ ಹಾಸ್ಪಿಟಲ್ ಹೋಗಿ ಅಡ್ಮಿಟ್ ಆಗಲಿ. ಅದಕ್ಕಾಗಿ ಎಲ್ಲ ವಿಚಾರ ನೀವು ಬರೆದು ಒಂದು ಪ್ಯಾಂಪ್ಲೆಟ್ ಮಾಡಿ ಅದನ್ನು ಎಲ್ಲ ಮನೆಗೆ ಮುಟ್ಟಿಸಿ, ಪ್ಯಾಂಪ್ಲೆಟ್ ಮಾಡಿ ಈ ಒಂದು ಡೀಟೇಲ್ ಆದ ಮಾಹಿತಿ ಬರೆದು ಎಲ್ಲ ಮನೆಗೆ ಮುಟ್ಟಿಸುವಂಥ ಕೆಲಸ ಮಾಡಿ. ಈ ರೀತಿ ಇದೆ. 8 ಕೆಳಗೆ ಬಂದ ಈ ನಂಬರ್ಗೆ ಫೋನ್ ಮಾಡಿ, ಏನೇನು ನೀವು ಪಂಚಾಯತ್ ಮಾಡಿ ನಾವು ನಿಮಗೆ ಆಂಬುಲೆನ್ಸ್ ತರ್ತೇವೆ. ಆಕ್ಸಿಜನ್ ಬೆಡ್ ವೆಲ್ಲಾಪ್ನಲ್ಲಿ ಫ್ರೀ, ವೆಂಟಿಲೇಟರ್ ಮತ್ತು ICU ಪ್ರೈವೇಟಲ್ಲಿ ಫ್ರೀ. ಪ್ರೈವೇಟಲ್ಲಿ ಈಗ ಆಕ್ಸಿಜನ್ ಬೆಡ್ ಫ್ರೀ ಇಲ್ಲ, ಯಾಕಂದ್ರೆ ಗೌರ್ಮೆಂಟಲ್ಲಿ ಖಾಲಿ ಇರುವಾಗ ಪ್ರೈವೇಟಲ್ಲಿ ಕೂಡ ಯಾರು ಕೊಡುವುದಿಲ್ಲ. ಮತ್ತೆಲ್ಲ ಕೂಡ ಪ್ರೈವೇಟ್ ಬಂದರೆ ಗೌರ್ಮೆಂಟ್ ಆಸ್ಪತ್ರೆ ಹಾಗೆ ಬಾಕಿ ಆಗ್ತದೆ. ಮತ್ತೆ ಇಲ್ಲಿ ಪ್ರೈವೇಟಲ್ಲಿ ಫ್ರೀ ಅಂತ ಹೇಳಿದ್ರೆ ಕೆಲವು ಸುಮ್ಮನಾಗಿ ಹೋಗಿದ್ದಾರೆ, ಯಾಕೆ ಫ್ರೀ ಅಲ್ಲ ಅಂತೇಳಿ. ಅದಕ್ಕಾಗಿ ಪ್ರೈವೇಟಲ್ಲಿ ಯಾರು ಕೊಡ್ತಾ ಇಲ್ಲ ಆಕ್ಸಿಜನ್. ಅದಕ್ಕಾಗಿ ನೀವು ಒಂದು ಹಾಸ್ಪಿಟಲ್ ತಗೊಂಡು ಹೋದಾಗ ಅವರಿಗೆ ICU ಬೇಕಿದ್ರೆ ಮಾತ್ರ ಅಲ್ಲಿ ಅಡ್ಮಿಷನ್ ಮಾಡಿ. ICU ಬೇಡ, ಪಲ್ಸ್ ರೇಟ್ ಸರಿದೆ ಅಂತ ಹೇಳಿದ್ರೆ ಅವರನ್ನು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರನ್ನು ಕೂಡ ಫ್ರಂಟ್ ಲೈನ್ ವಾರಿಯರ್ಸ್ ಅಂತೇಳಿ ಗ್ರಾಮ ಪಂಚಾಯತ್ ಅವರನ್ನು ಮತ್ತು ಎಜುಕೇಶನ್ ಸೇರಿಸಬೇಕಂತೇಳಿ ಕೂಡ ಅದು ಮನೆಯಲ್ಲಿ ನಾವು ಇದು ಸಲ್ಲಿಸಿದ್ದೇವೆ. ನಿಮ್ಮ ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರು ನಿಮ್ಮ ಈ ಏನು ಸರ್ವೆ ಇದೆಯಾ ಅದನ್ನು 1-2 ತಿಂಗಳು ಮುಂದಾಗಬೇಕಂತ ಕೂಡ ನಾನು ಈಗಾಗಲೇ ಆರೋಗ್ಯ ಇಲಾಖೆ ಮತ್ತು ಮಹಿಳಾ ಮತ್ತು ಇಲಾಖೆಗೆ ಮಾತಾಡಿದ್ದೇನೆ. ಅದು ಏನು ರಿಸಲ್ಟ್ ಬರ್ತದೆ ಗೊತ್ತಿಲ್ಲ. ಸೊ ಈ ವಿಚಾರ ಎಲ್ಲ ಬಿಟ್ಟು ಬೇರೆ ಏನಾದರೂ ನಿಮ್ಮ ಸಲಹೆ ಸೂಚನೆ ಇದ್ದರೆ ದಯವಿಟ್ಟು ನಮಗೆ ಆ ಸಲಹೆ ಸೂಚನೆ ದಯವಿಟ್ಟು ಇಲ್ಲಿ ಕೊಡಬೇಕು. ಫೈಲಲ್ಲಿ ಏನಮ್ಮ ಒಂದು ಸಿಂಪಲ್ ಕ್ವಶನ್, ನಿಮ್ದೊಂದು ಇಮೇಲ್ ಕಳಿಸ್ತಾರೆ CS ಇಂದ, ಅವರಿಗೊಂದು ಇಮೇಲ್ ಬರ್ತದೆ CA ಇಂದ, ನಮ್ಮ CA ಆಫೀಸ್ ಇಲ್ಲಿಂದ ಜಿಲ್ಲಾ ಪಂಚಾಯತ್ ತಾಲೂಕಿಗೆ. ಅವ್ರು ನಿಮ್ಗೊಂದು ಕಟ್ತಾರೆ. ನೀವೇನು ಮಾಡಬೇಕು, ಕಾಪಿ ತೆಗೆದು ಒಂದು ಅವ್ರಿಗೆ ಕೊಡಬೇಕು ಇಮಿಡಿಯೇಟ್. ನೋಡಿ ಆ ಕೈಗೆ ಬಂದಿದ್ದ ಅಧ್ಯಕ್ಷರೇ, ಹೀಗೆ ನಾವೇನು ಮಾಡಬೇಕು, ಇದು ಆ ಒಂದು ಇದರಲ್ಲಿ ಪ್ರತಿಯೊಂದು ಯಾವುದಿಲ್ಲ, ಒಳ್ಳೇದಿರಲಿ ಮೈನಸ್ ಇರಲಿ, ಎವ್ರಿಥಿಂಗ್ ವಾಟ್ ಹ್ಯಾಪನ್ಸ್ ಇನ್ ಗ್ರಾಮ ಪಂಚಾಯತ್, ಯಾವೆಲ್ಲ ಆದೇಶ ಗ್ರಾಮ ಪಂಚಾಯತ್ ಬರ್ತದೆ, ಯಾವುದೇ ವಿಚಾರ ಕೂಡ ಅಧ್ಯಕ್ಷರಿಗೆ ಇಮಿಡಿಯೇಟ್, ಅಧ್ಯಕ್ಷರ ಮತ್ತು ಸದಸ್ಯರಿಗೆ ಇಮಿಡಿಯೇಟ್ ಗೊತ್ತಾಗಬೇಕು. ನಿಮಗೆ ಅಧ್ಯಕ್ಷರಿಗೆ ಮಾಹಿತಿ ಕೊಟ್ಟ ತಕ್ಷಣ ನೀವು ಮೆಂಬರ್ಗೆ ಫೋನ್ ಮಾಡಿ ಹೇಳಬೇಕು. ಅದು ಯಾವುದೇ ಇರಲಿ, ಲೆಟ್ ಇಟ್ ಬಿ ಎನಿಥಿಂಗ್, ಪ್ರತಿಯೊಂದು ಮಾಹಿತಿ ಕೂಡ ಬೇಕು ಅದಕ್ಕೆ ಸಂಬಂಧ. ಅದು ನಿಮ್ಮ ಡ್ಯೂಟಿ. ದೇ ಆರ್ ದಿ ಗೌರ್ಮೆಂಟ್, ಇವರ್ ದಿ ಅವರು ಕೆಲಸ ಮಾಡಲಿಕ್ಕಿರುವಂಥ ಅಸಿಸ್ಟೆಂಟ್, ಇಂಪ್ಲಿಮೆಂಟ್ ಮಾಡಿರುವಂಥ ನಿಮ್ಮ ಆಫೀಸರ್ಸ್.
who is the government, ಗ್ರಾಮ ಪಂಚಾಯತ್ ಅಧ್ಯಕ್ಷ is the government. We are implementing officer. ಅವರು ಚರ್ಚೆ ಮಾಡೋದು ವಿಚಾರ ಆಗಬೇಕಾಯ್ತದೆ. ಆಗ ಬೇರೆ ಏನೇ ವಿಚಾರ ದಯವಿಟ್ಟು ನೀವು ಹೇಳಿ. ಲಸಿಕೆ ಕೂಡ ಹಾಗೆ ಇವತ್ತು ಮುಂಚೆ ಫಸ್ಟ್ ಡೋಸ್ ಆದ ನಂತರ 28 ದಿವಸ ಅಂತ ಇತ್ತು. ಈಗ ಕೆಲವು ಗ್ರಾಮ ಪಂಚಾಯತಿಗೆ ಹೋದಾಗ ಜಾಸ್ತಿ ಜನ ಯಾರು ಕೂಡ ಬರಲಿಲ್ಲ. ಫಸ್ಟಿಗೆ ಸ್ಟಾಕ್ ಇಲ್ಲ, ಹೌದು ಅದು ಬೇರೆ, ಅದು ಸ್ಟಾಕ್ ಇದ್ದದನ್ನು ಕೊಡ್ಲಿಕ್ಕೆ ಬಂದಾಗ ಬರಲಿಲ್ಲ. ಒಂದು ಉದಾಹರಣೆಗೆ ಒಂದು ಸಂಘ ಸಂಸ್ಥೆ ಅಧ್ಯಕ್ಷರು ಒಂದು ಕ್ಯಾಂಪ್ ಮಾಡಿದ್ರು. ಡಾಕ್ಟರ್ ಒಂದು 150 ಅಂತ ತಗೊಂಡು ಹೋದ್ರು. ಅಲ್ಲಿ ಹೋದಾಗ ಈ ಕ್ಯಾಂಪ್ ಮಾಡಿದ ಅಧ್ಯಕ್ಷ ಬಿಟ್ಟು ಒಬ್ಬರು ಕೂಡ ಇಂಜೆಕ್ಷನ್ ತಗೊಳ್ಳಿಕ್ಕೆ 1 ಗಂಟೆ ಕಾದ್ರಂತೆ. ಡಾಕ್ಟರ್ ಅದು ಹೇಳಿದ್ರೆ ಯಾರು ಬರಲಿಲ್ಲಲ್ಲ, ನೀವು ನನಗೆ ಅದೊಂದು ಕೊಡಿ ಅಂತ. ಡಾಕ್ಟರ್ ಹೇಳಿದಂತೆ ನಿಮಗೆ ಬೇಕಾದ್ರೆ ವೇಸ್ಟ್ ಆಗ್ತದೆ, ನಿಮ್ಗೆ ಕೂಡ ಎಷ್ಟು ಕೊಡುವಂತ. ಸೊ ಅಂತ ಪರಿಸ್ಥಿತಿ ಕೂಡ ಪ್ರಾಕ್ಟಿಕಲ್ ಆಗಿ ಆಗಿದೆ. ಅದು ಬೇರೆ. ಆದರೆ ಇದ್ದಾಗ ಇಲ್ಲ, ಈಗ ನೋಡೋ ಸ್ಟಾಕೇ ಇಲ್ಲ. ನಮ್ಮಲ್ಲಿ ಪರಿಸ್ಥಿತಿ ಏನಾಗಿದೆ, ವ್ಯಾಕ್ಸಿನೇಷನ್ ಬಂದಾಗ ಗವರ್ಮೆಂಟ್ ಪರ್ಮಿಷನ್, ಡೆಲ್ಲಿಯಿಂದ ಪರ್ಮಿಷನ್ ಬರುವ ತನಕ ಕುರ್ನಾಡ್ ಗ್ರಾಮ PSC ಅವರಿಗೆ ಏನು ಕೂಡ ವ್ಯಾಕ್ಸಿನೇಷನ್ ಮಾಡಲಿಕ್ಕೆ ಆಗುವುದಿಲ್ಲ. ಸ್ಟೇಟ್ನಲ್ಲಿ ಕೂಡ ಈ ಎಂಟೈರ್ ವ್ಯಾಕ್ಸಿನೇಷನ್ ಕಂಟ್ರೋಲ್ ಸೆಂಟ್ರಲ್ ಗವರ್ಮೆಂಟ್ ಕೈಯಲ್ಲಿ ಇಟ್ಕೊಂಡಿದೆ. ನೇರವಾಗಿ ನಮಗೆ ಒಂದು ಡೋಸ್ ಕೂಡ ತರಲುವಂಥ ಪವರ್ ನಮಗೆ ಇಲ್ಲ. ಸೆಂಟ್ರಲ್ ಗವರ್ಮೆಂಟ್ ನಮ್ಗೆ ಏನು ಅಲಾಟ್ಮೆಂಟ್ ಮಾಡ್ತದೆ ಅಷ್ಟೇ ನಮ್ಮ ರಾಜ್ಯಕ್ಕೆ ಬರ್ತದೆ. ರಾಜ್ಯದಿಂದ ನಮ್ಮ ಜಿಲ್ಲೆಗೆ ಡಿವೈಡ್ ಮಾಡಿ ಕಳಿಸ್ತಾರೆ. ಪೇಪರ್ ದಕ್ಷಿಣ ಕನ್ನಡ ಜಿಲ್ಲೆಗೆ 12,000 ಲಸಿಕೆ ಅಂತ ದೊಡ್ಡದಾಗಿ ಬರ್ತದೆ. ಅದು PSCಗೆ ಬಂದ 50. ಯಾಕೆ 222 PSCಗಳಿದೆ ಜಿಲ್ಲೆಯಲ್ಲಿ. ಅದೆಲ್ಲ ಡಿವೈಡ್ ಮಾಡುವಾಗ ಒಂದು PSCಗೆ 50 ಬರ್ತದೆ. ಈ 12,000 ಜನ ಪೇಪರ್ ಅದು ಡಾಕ್ಟರ್ ಒಟ್ಟಿಗೆ ಕಲೆಕ್ಟ್ ಮಾಡೋದು ಆಸ್ಪತ್ರೆ, ನನಗೆ ಇಂಜೆಕ್ಷನ್ ಕೊಡಿ ಅಂತ. ಅವ್ರದ್ದೆಲ್ಲ 12,000 ಬಂದಿದ್ದಾರೆ ಜಿಲ್ಲೆಗೆ. ಸೊ ಬರೋದು 50, 60. ಸೊ ಇದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ನಾವು ಈಗ ಅದನ್ನೇ ಬಗ್ಗೆ ಸುಖ ಇಲ್ಲ. ಸೊ ಅದರ ಬಗ್ಗೆ ಆಲೋಚನೆ ಬಿಟ್ಟುಬಿಡಿ. ಅದು ಆದೇಶ ಬಂದಾಗ ಅದರ ಪ್ರಕಾರ ಎಲ್ಲ ಕೂಡ ಬಂದ್ ಮಾಡಿ ಹೋಗ್ಬೇಕು. ಪಂಚಾಯತ್ನ PDOs ನಮ್ಮನ್ನು ಕೂಡ ಹೇಳಿ ಅಧ್ಯಕ್ಷರು, ನೀವಿಲ್ಲಿ ಬಹಳ ಆಕ್ಟಿವ್ ಆಗಬೇಕು ಸದಸ್ಯರು. ಯಾರೆಲ್ಲ ಶಾಪ್ ಒಳಗಡಿದ್ದಾರೆ ಅವ್ರು ಕಡ್ಡಾಯವಾಗಿ ಮಾಸ್ಕ್ ಹಾಕ್ಲೇಬೇಕು. ಯಾರು ದನಿ ಮತ್ತು ಬರುವವರು ಹೇಗಾದ್ರೂ ಆಗ್ಬೇಕು, ಸೋಷಿಯಲ್ ಡಿಸ್ಟೆನ್ಸ್ ಮಾಡಬೇಕು. ಇದಾದ್ಮೇಲೆ ಏನಾಗಬೇಕಾಗ್ತದೆ, ಬೆಳಿಗ್ಗೆ 7 ಗಂಟೆಗೆ ಎದ್ದು ನೀವು ಒಂದು ರೌಂಡ್ ಹೊಡಿಬೇಕು. ನೀವು ಎಷ್ಟು ಗಂಟೆ ಬರ್ತೀರಿ? 10. ಆಗ ಅಂಗಡಿ ಬಂದಿರ್ತದೆ. 10 ಗಂಟೆಗೆ ಬನ್ನಿ, ಮತ್ತೆ 10 ಗಂಟೆ ಬೇಕಾದ್ರೆ ಹೋಗಿ, ಮತ್ತೆ ಮಧ್ಯಾಹ್ನ ನಂತರ ಬನ್ನಿ. ಅಥವಾ 12 ಗಂಟೆಗೆ ಮತ್ತೆ 4 ಗಂಟೆ ತನಕ ಸ್ವಲ್ಪ ಅಡ್ಜಸ್ಟ್ ಮಾಡಿ. ಬಟ್ 7 o'clock ನೀವು ಬಂದು ಒಂದು ರೌಂಡ್ ಹೊಡಿತೀರಿ. ನೀವು ಬಂದರೆ ಮೆಂಬರ್ಸ್ ಅಧ್ಯಕ್ಷರಲ್ಲಿ ಬರ್ತಾರೆ. ನೀವು ಒಂದು ರೌಂಡ್ ಅಂಗಡಿ ಒಂದು ರಿಕ್ವೆಸ್ಟ್ ಮಾಡಿಕೊಂಡು ಹೋಗಿದೆ, ಮಾಸ್ಕ್ ಕೊಂಡ್ರೆ ಅವ್ರಿಗೆ ಕೂಡ ಖುಷಿ ಆಗ್ತದೆ. ಆಯ್ತು, ನೀವು ಬರುವಾಗ 10, ಇವನು ಬರುವಾಗ 10:05 ಇಲ್ಲಿ ಅಂಗಡಿ ಎಲ್ಲ ಕ್ಲೋಸ್. ಮತ್ತೆ ನೀವು ಪಂಚಾಯತ್ ಹೇಗೆ ಟಾಸ್ಕ್ ಫೋರ್ಸ್ಗೆ ಇವರು ಬೈದ್ರೆ ಇವರು ಯಾರು ಬರುವುದಿಲ್ಲ. ಇದರ ಜೊತೆಯಲ್ಲಿ ನೀವು ಬರ್ತೀರಿ, ಅಧ್ಯಕ್ಷರು ಬರ್ತಾರೆ, ಅಧಿಕಾರಿಗಳು ಪಂಚಾಯತ್ ಸದಸ್ಯರು ಕೂಡ 7 ಗಂಟೆ 8 ಗಂಟೆ ಬರ್ತೀರಿ. 7:30 ಒಂದು ರೌಂಡ್ ಹೊಡಿದ್ರಿ. ಯಾರು ನಿಮ್ಮ ಮಾತು ಹೊಂದಿಸೋಲ್ಲ ರಿಕ್ವೆಸ್ಟ್ ಮಾಡಿ. ಯಾರು ನಿಮ್ಮ ಮಾತು ಕೇಳೋದಿಲ್ಲ, ನಿಮ್ಮ ಅಂಗಡಿಗೆ ಲೈಸೆನ್ಸ್ ಕೊಡೋರು ಯಾರು? ಪಂಚಾಯತ್. ಅಂಗಡಿ ಲೈಸೆನ್ಸ್ ಬಂದ್ ಮಾಡ್ಬೇಕಂತ ಯಾರು? ನೀವಲ್ಲ. ಮತ್ತೆ ಯಾಕೆ ಬೇರೆಯವ್ರ ಮೇಲೆ ಕಾಯ್ತು? ಪೊಲೀಸ್ ಬರಬೇಕು, ಅವ್ರು ಬರಬೇಕು, ಇವ್ರು ಬರಬೇಕು. ಯಾಕೆ ನೀವು ಹೋಗಿ ಕರೆಕ್ಟಾಗಿ ಒಂದು ಆಕ್ಷನ್ ತಗೊಳ್ಳಿ ಅಂತೆ. ಎಲ್ಲರೂ ಕೂಡ ಸೆಂಟರ್ಗೆ ಬರೋದು, ಅದಕ್ಕೆ ಪೊಲೀಸ್ ಬೇಕಾ? ಪೊಲೀಸಿಗೆ ಜೋರು ಮಾಡಬೇಕು ಹೊರತು ಅವರಿಗೆ ಬಂದಿಲ್ಲ. ಅದಕ್ಕೆ ಅಲ್ಲ, ಒಂದು ಹೋಗಿ ಕೇಳಿ, ಕೇಳದಿದ್ದರೆ ಒಂದು ಡೋಸ್ ಇಂಜೆಕ್ಷನ್ ಒಂದನ್ನು ಬಂದ್ ಮಾಡಿ, ಎಲ್ಲ ಕೂಡ ಸರಿ ಆಗ್ತದೆ. ಅದು ನಿಮಗೆ ಆನ್ಲೈನಲ್ಲಿ ನೀವು ಬುಕ್ ಮಾಡಬೇಕು. ಅದಲ್ಲ, ನೀವು ಯಾರು ಫಸ್ಟ್ ಹೋಗ್ತೀರಿ ಅವ್ರಿಗೆ ಫಸ್ಟ್ ಕೊಡ್ತಾರೆ ನಿಮ್ಮ ಏಜ್ ಆಧಾರದ ಮೇಲೆ. ಇಲ್ಲ ಸೆಕೆಂಡ್ ಇವರ ನಮ್ಮ ತಹಶೀಲ್ದಾರ್ ಪ್ರಕಾರ ಆನ್ಲೈನ್ ರಿಜಿಸ್ಟರ್ ಮಾಡಬೇಕು ಅಂತ ಹೇಳ್ತಾರೆ. ಅದು ಬೇಕಾದ್ರೆ ಕ್ಲಾರಿಟಿ ತೆಗೊಳ್ಳುವ. ನಾನು ಅದು ಆನ್ಲೈನ್ ಟೋಲ್ಗೆ ಹೆಚ್ಚು